ಜೂನ್ 25ರಂದು ಕಲಬುರಗಿಯ ಹೊರವಲಯದ ಪಟ್ಟಣ ಗ್ರಾಮದಲ್ಲಿ ಮೂವರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. 35 ವರ್ಷದ ಸಿದ್ದಾರೂಢ ಶರಣಬಸಯ್ಯ, 28 ವರ್ಷದ ಜಗದೀಶ್ ದತ್ತಾತ್ರೇಯ, 40 ವರ್ಷದ ರಾಮಚಂದ್ರ ಅಂಬಾರಾವ್ ದುಷ್ಕರ್ಮಿಗಳಿಂದ ಹತ್ಯೆಯಾಗಿದ್ದರು. ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಈ ಕೊಲೆಗಳ ಹಿಂದೆ ಮಹಿಳೆಯ ಮಾಂಗಲ್ಯ ಶಪಥದ ಕಥೆಯಿದೆ ಎಂಬುದು ಬಹಿರಂಗವಾಗಿದೆ. ಜೂನ್ 25ರ ತಡರಾತ್ರಿ ಪಟ್ಟಣ ಗ್ರಾಮದ ಸಮೀಪದ ಡ್ರೈವರ್ ಡಾಬಾದಲ್ಲಿ ಮೂವರ ಹತ್ಯೆ ನಡೆದಿತ್ತು. ಸಿದ್ದಾರೂಢ ಶರಣಬಸಯ್ಯ ಡಾಬಾದ ಮಾಲಕನಾಗಿದ್ದು, ಜಗದೀಶ್ ಮತ್ತು ರಾಮಚಂದ್ರ ಡಾಬಾದಲ್ಲಿ ಕೆಲಸ ಮಾಡ್ತಿದ್ರು. ಅಂದು ರಾತ್ರಿ ಏಕಾಏಕಿ ಡಾಬಾಕ್ಕೆ ನುಗ್ಗಿದ ದುಷ್ಕರ್ಮಿಗಳ ತಂಡ ಕಣ್ಣುಗಳಿಗೆ ಮೆಣಸಿನ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಮೂವರ ಮೇಲೆ ದಾಳಿ ನಡೆಸಿದೆ. ತಪ್ಪಿಸಿಕೊಳ್ಳಲು ಯತ್ನಿಸಿದ ರಾಮಚಂದ್ರನನ್ನ ಬೆನ್ನಟ್ಟಿ ಕೊಂದಿದ್ದಾರೆ. ಅಲ್ಲದೆ ಸಿಸಿಟಿವಿ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಈ ತ್ರಿವಳಿ ಕೊಲೆ ಹಿಂದೆ ಇದ್ದಿದ್ದು ಭಾಗ್ಯಶ್ರೀ ಎಂಬ ಮಹಿಳೆಯ ಮಾಂಗಲ್ಯ ಶಪಥ. 2024ರ ನವೆಂಬರ್ 12ರಂದು ಸಿದ್ದಾರೂಢ ಹಾಗೂ ಇತರರು ಸೋಮು ತಾಳಿಕೋಟಿ ಎಂಬಾತನ ಹತ್ಯೆಗೈದಿದ್ರು. ಎಣ್ಣೆ ಬಿಲ್ ವಿಚಾರವಾಗಿ ಈ ಹತ್ಯೆ ನಡೆದಿತ್ತು ಎನ್ನಲಾಗಿತ್ತು. ಸೋಮು ತಾಳಿಕೋಟೆಯ ಪತ್ನಿಯೇ ಈ ಭಾಗ್ಯಶ್ರೀ. ಸೇಡು ತೀರಿಸಿಕೊಳ್ಳುವವರೆಗೆ ಮಾಂಗಲ್ಯ ತೆಗೆಯಲ್ಲ ಎಂಬುದಾಗಿ ಪತಿಯ ಹೆಣದ ಮುಂದೆ ಶಪಥ ಮಾಡಿದ್ಲಂತೆ ಈಕೆ. ಯಾವಾಗ ಸಿದ್ದಾರೂಢ ಹಾಗೂ ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರ ಬರ್ತಾರೋ ಆಗಲೇ ಈ ತ್ರಿವಳಿ ಕೊಲೆಗೆ ಸಂಚು ರೂಪಿಸಿ ಕಾರ್ಯಗತಗೊಳಿಸಲಾಯಿತು ಎಂಬುದು ತನಿಖೆ ವೇಳೆ ಬಯಲಾಗಿದೆ. ಒಟ್ಟಿನಲ್ಲಿ ಮಹಿಳೆಯೊಬ್ಬಳು ತನ್ನ ಪತಿಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಕೈಗೊಂಡ ಶಪಥ ಮೂವರ ಹೆಣ ಬೀಳುವಂತೆ ಮಾಡಿದೆ.